ನಾವು ದಾನ ಮಾಡುವ ರಕ್ತ ಸಂಜೀವಿನಿ ಇದ್ದಂತೆ. ದಾನ ಪಡೆದುಕೊಂಡ ವ್ಯಕ್ತಿಯು ಇದರಿಂದ ಪುನರ್ಜನ್ಮ ಪಡೆಯುತ್ತಾನೆ. ರಕ್ತದಾನ ಮಾಡುವವರಿಗೆ ಪುಣ್ಯ ಲಭಿಸುತ್ತದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಹೇಳಿದರು. ಅವರು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ರೆಡ್ ಕ್ರಾಸ್ ಘಟಕಗಳು, ಕೆಎಂಸಿ ಹಾಸ್ಪಿಟಲ್, ಅಂಬೇಡ್ಕರ್ ಸರ್ಕಲ್ ಮಂಗಳೂರು ಇದರ ಜೊತೆ ಸೇರಿ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪರೋಪಕಾರಾರ್ಥಮಿದಂ ಶರೀರಂ ಎಂಬ ಮಾತಿನಂತೆ ನಮ್ಮ ಬದುಕು ಕೇವಲ ನಮಗಾಗಿ ಮಾತ್ರವಲ್ಲದೆ ಸಮಾಜಕ್ಕಾಗಿ ಮೀಸಲಿಟ್ಟಾಗ ಮಾತ್ರ ಬದುಕು ಸಾರ್ಥಕ. ಇತರರಿಗೆ ನೆರವಾಗಿ ಬದುಕುವ ಸಂಸ್ಕಾರಗಳನ್ನು ಶಿಕ್ಷಣ ಸಂಸ್ಥೆಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ, ರೆಡ್ ಕ್ರಾಸ್ಗಳಂತಹ ಘಟಕಗಳು ನೀಡುತ್ತಿರುವುದು ಶ್ಲಾಘನೀಯ. ರಕ್ತದ ಅಗತ್ಯವಿದ್ದಾಗ ಮನುಷ್ಯರೇ ನೆರವಾಗಬೇಕು. ಏಕೆಂದರೆ ರಕ್ತವು ಕೃತಕವಾಗಿ ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ವಸ್ತುವಲ್ಲ. ರಕ್ತದಾನ ಮಾಡಲು ಎಲ್ಲರಿಗೂ ಅವಕಾಶ ಸಿಗದು. ಸಿಕ್ಕರೆ ಅವರೇ ಅದೃಷ್ಟವಂತರು ಎಂದು ಹೇಳಿದ್ರು. ಪರೋಪಕಾರಾರ್ಥಂ ಇದಂ ಶರೀರಂ is a Sanskrit sloka where we know that we are here to help others. We observe the sun rays. Because of that, we are healthy. We are getting free of cost light. We are getting milk. It's from the cows, and they are always giving milk without any self-expectation. We are getting shades from the tree. We are getting lot of things free of cost. But we should be thankful to all these things. Now you see the Red Cross and NSAM organization are the two wings of social service. Here the students are there to learn what to do, what best we can do to others. It's not me, it's you. We are not living for ourselves. We are not only living for ourselves, but we are also living for others. That was the intention of these social organizations. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೆಎಂಸಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಂಜಿತಾ ರಾವ್ ಅವರು ಮಾತನಾಡಿ, ಒಬ್ಬರು ದಾನ ಮಾಡುವ ರಕ್ತದಿಂದ 3 ಪ್ರಾಣ ಉಳಿಸಲು ಸಾಧ್ಯ. ಆರೋಗ್ಯವಂತ ವ್ಯಕ್ತಿಯೊಬ್ಬ ರಕ್ತದಾನ ಮಾಡಿದ್ರೆ 1-2 ದಿನಗಳಲ್ಲಿ ಮತ್ತೆ ಹೊಸ ರಕ್ತ ತುಂಬುತ್ತದೆ ಮತ್ತು ಹೊಸ ಉತ್ಸಾಹ ಅವರಲ್ಲಿ ಮೂಡಬಹುದು. ರಕ್ತದಾನಿಗಳಿಗೆ ಅದೊಂದು ಚಿಕ್ಕ ವಿಷಯವಾದರೂ ಅದನ್ನು ಪಡೆದುಕೊಳ್ಳುವವರಿಗೆ ಅದು ಹೊಸ ಬದುಕುವಾಗಿ ಪರಿಣಮಿಸುತ್ತದೆ. ಇಂತಹ ಶಿಬಿರಗಳು ಹೆಚ್ಚೆಚ್ಚು ಆಯೋಜನೆಯಾಗಲಿ, ಆ ಮೂಲಕ ಜೀವಗಳು ಉಳಿಯಲಿ ಎಂದು ಆಶಿಸಿದರು. When you give blood, we will be taking only 1 pint of blood, which is out of 10 to 12 pint of blood which is running in our body. So it's only 1 pint out of 12 pints. That is only 350 ml which we take, and that will be replenished in next 1 or 2 days. So many people have observed that when they give blood and within next 2 to 3 days that new blood when starts generating and circulating in their body, they have felt that new spirit in them. So it is like a new spirit which is coming into you. It is removing the old stock and giving the new stock within the body. Okay. And apart from that, your blood will be, we will be dividing into 3. So 1 blood unit, we will be converting it to RBCs, plasma and platelets, and it will be given to 3 different patients who are in need of them. So actually you will be not saving or donating blood for 1, but you will be giving life for the 3 people. ಕಾಲೇಜಿನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಉತ್ತಮವಾದ ಸ್ಪಂದನೆ ನೀಡಿ ರಕ್ತದಾನ ಮಾಡಿದ್ರು. ಸಂಸ್ಥೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಅನ್ನಪೂರ್ಣ ನಾಯಕ್, ರಾಷ್ಟ್ರೀಯ ಸೇವಾ ಯೋಜನಾಧಿಕಾರಿ ಸಂಧ್ಯಾ, ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಛಾಯಾ, ರೆಡ್ ಕ್ರಾಸ್ ಉಪನ್ಯಾಸಕಿ ಪ್ರತಿನಿಧಿ ಮೀರಾ ಕ್ರಾಸ್ತಾ, ವಿದ್ಯಾರ್ಥಿ ಪದಾಧಿಕಾರಿ ತ್ರಿಶಾಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುಮಾರಿ ಅನನ್ಯ ಪ್ರಾರ್ಥಿಸಿದ್ರು, ಶ್ರುತಿ ಸ್ವಾಗತಿಸಿದ್ರು, ಮೃದುಲಾ ವಂದಿಸಿದ್ರು, ಕುಮಾರಿ ಶಮಿತಾ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.